ಸೋಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಪೊಂಜನಕ್ಲನಾಥ ಶೋಷಣೆ ಆಯ್ನಕ್ಲು ಬೇತೆ ಏರ್ಲ ಇಜ್ಜರಿ ಎಂಗ್ಲು ಪೊಂಜೆಲೆಗೆ 33% ರಿಸರ್ವೇಷನ್ ಕಾನೂನು ಕನತದಾಂದು ರಾಜ್ಯದ ದುಂಬುದ ಮುಖ್ಯಮಂತ್ರಿ ಡಾಕ್ಟರ್ ವೀರಪ್ಪ ಮೊಯ್ಲಿ ಬಂತಾರೆ ಕುಳ್ಳಡ ಐತಾರ ರಾಜ್ಯ ಮಟ್ಟದ ಮಹಿಳಾ ವೈಭವ 2026 ಉದಿಪನ ಮಲ್ತದಾರು ಪಾತೇರಿಯರು ಕುಡ್ಲ ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ನೇಲೆಡು ಕರ್ನಾಟಕ ರಾಜ್ಯ ಪೊಂಜರನ ಜಾನಪದ ಗೊಬ್ಬುದ ಕೂಟಬೊಕ ಸಾಂಸ್ಕೃತಿಕ ಸಮ್ಮೇಳನ ಮಹಿಳಾ ವೈಭವ 2026 ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜದ ಮೈದಾನ ಬೊಕ ಕುಡ್ಲದ ಪುರಭವನಡು 2 ದಿನ ನಡಪಾಯರು ಐತಾರು ದುಂಬತ್ತ ಕುಡ್ಲದ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ದ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜು ಪೊಂಜರನ ಜಾಥಾ ಉದಿಪನಾಂಡು ಕರ್ನಾಟಕ ರಾಜ್ಯ ಪಿರವರಿದ್ನ ವರ್ಗುಲನ ಆಯೋಗದ ಸದಸ್ಯರು ಪ್ರತಿಭಾ ಕೂಡ ಈ ಜಾಥಾ ಉದಿಪನ ಮಾಡ್ತಾರೆ ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಕುಡ್ಲದ ಗುರುಕಾರ್ದಿ ಶಾಲೆಟ್ ಪಿಂಡೋ ಸುಳ್ಳಿದ ಶಾಸಕರು ಭಾಗೀರಥಿ ಮುರುಳ್ಯ ಪೊಂಜು ಬೊಕ ಜೋಕ್ಲಿನ ಅಭಿವೃದ್ಧಿ ಇಲಾಖೆದ ಒತ್ತು ನಿರ್ದೇಶಕರು ಉಸ್ಮಾನ್ ಸಾಹೇಬ್ ಈ ಪೊರ್ತುರಿತ್ತೇರು ವಿಶ್ವವಿದ್ಯಾನಿಲಯ ಕಾಲೇಜ್ ಮೈದಾನಗಳು ಭಾಗೀರಥಿ ಮುರುಳಿಯ ಜಾನಪದ ಗೊಬ್ಬುದ ಕೂಟದ ಬಾವುಟೆಯರಾಯರು ಸಭಾಲೇಸಿಡು ಕುಡ್ಲ ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ಗುರುಕಾರ್ದಿ ಚಂಚಲ ತೇಜೋಮಯ ಎದುಕೊಂದು ಸುರುತ ಪಾತೆರ ಪಂಡೇರು ರಾಜ್ಯದ ದುಂಬುದ ಮುಖ್ಯಮಂತ್ರಿ ಸಾಹಿತಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಬಲ್ನಬಿಡ್ಡೆರಾದು ರಾಜ್ಯ ವಿಧಾನಸಭೆತ ಗುರುಕಾರರು ಯುಟಿ ಖಾದರ್ ಮೆರೊಟ್ಟಿಗೂ ಮಹಿಳಾ ವೈಭವ 2026 ಉದಿಪನ ಮಲ್ತೇರು ಜನಪದ ಕಲಾವಿದರು ವಿಜಯಪುರ ಜಿಲ್ಲೆದ ಕಮಲವ್ವ ಕೂಸಪ್ಪ ಸಿದ್ದರಡಿ ಗೊಬ್ಬದ ಸಾಧಕರು ಪೂವಮ್ಮ ಗೋಣಿಕೊಪ್ಪ ಸಮಾಜ ಸೇವಕರು ಹಿಲ್ಡಾ ರಾಯಪಂಡ್ರಿಗೆ ಆಭರಣ ಜ್ಯುವೆಲ್ಲರ್ಸ್ದ 1 ಲಕ್ಷ ರೂಪಾಯಿ ಮರ್ಯಾದಿ ಪಣವದ ಒಟ್ಟಿಗೂ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ ಕೊಡದು ಮರ್ಯಾದೆ ಮಲ್ತೇರು ಸಮಾಜ ಸೇವೆ ಮಲ್ಪನ ಪೊಂಜು ಸಾಧಕರು ಸರಳ ಕಾಂಚನ್ ಬೊಕ ಆರೂರು ಲಕ್ಷ್ಮೀರಾಯರಿಗೆ ಮಹಿಳಾ ಸೇವಾ ರತ್ನ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ತೇರು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಪಾತೆರದು ಇಂಚಿನ ಸಂಘಟನೆಲು ಗ್ರಾಮಾಂತರಡು ಹೆಚ್ಚೆಚ್ಚಾವಡು ಪಿರಾಕದ ಕಾಲೊಡ್ದು ಪೊಂಜನಕ್ಲು ಶೂದ್ರೇರು ಆರಾಧನೆಗೆ ಸಂದನ ಪೊಂಜನಕ್ಲು ಶೋಷಣೆ ಆಯ್ನಾತು ಬೇತೆ ಏರ್ಲ ಆತಜೇರು ಸಂವಿಧಾನೋಡು 73-74 ತಿದ್ದುಪಡಿ ಆಯ್ನೆಡ್ದು ಬೊಕ್ಕ ಪೊಂಜಲೆಗೆ ಬಲಬತ್ತಂಡು ಎಂಕುಲು 33% ರಿಸರ್ವೇಷನ್ ಪೊಂಜನಕ್ಲೆ ಕೊರ್ನಗ ಶಾಸಕರನಕ್ಲೆ ವಿರೋಧ ಮಲ್ತೇರು ಪಂಚಾಯತ್ ಓಟ್ ನಡಪಾನಾಗ 50% ಪೊಂಜನಕ್ಲೆ ಓಟ್ ಗುಂತುದು ಗೆಂದುದಿರಂದು ವೀರಪ್ಪ ಮೊಯ್ಲಿ ಪಂಡೇರು ಖಾದರ್ ಪಾತೆರದು ಪೊಂಜನಕ್ಲೆಗೆ ಪುಟ್ಟುನಗನೆ ನಾಯಕತ್ವ ಕೊಡ್ತೇರು ಆನು ಮಗೆ ಬ್ಯಾಟ್ ಪತ್ತೊಂದು ಪಿದೈ ಪೋಯಂಡ ಪೊಣ್ಣು ಮಗಳು ಇಲ್ಲಡ ಅರ್ಧದಾತ ಬೇಲೆ ಮಲ್ಪುವಾದ ಇಲ್ಲಡದೆ ನಾಯಕತ್ವ ಗುಣ ಬೈದನೆಂದು ಪಂಡೇರು ರಾಜ್ಯದ ದುಂಬುದ ಮಂತ್ರಿ ಮೋಟಮ್ಮ ಪಾತೆರದು ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆದುಪ್ಪನಗ ಪೊಂಜಲೆಗೆ 50% ಆಸ್ತಿ ಹಕ್ಕು ಕನತ್ತೇರು ಏತು ಜನ ಒಂದೇ ನೆಂಪು ಮಲ್ತನುವೆರದಾನ್ನ ಅಪಗಲ ವಿರೋಧ ಬೈದನೆಂದು ಪಂಡೇರು ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಡಾಕ್ಟರ್ PL ಧರ್ಮ ಕರ್ನಾಟಕ ಗೋಂಕು ಅಭಿವೃದ್ಧಿ ನಿಗಮದ ಗುರುಕಾರ್ದಿ ಮಮತಾ DS ಗಟ್ಟಿ ಪುತ್ತೂರು ಸೈಂಟ್ ಫಿಲೋಮಿನಾ ಕಾಲೇಜದ ದುಂಬುದ ಪ್ರಿನ್ಸಿಪಾಲರು ಧರ್ಮಗುರು ಫ್ರಾನ್ಸಿಸ್ ಝೇವಿಯರ್ ಗೋಮ್ಸ್ ಭಾಗೀರಥಿ ಮುರುಳ್ಯ ಪ್ರತಿಭಾ ಕುಳಾಯಿ ಶಾಸಕರು ವೇದವ್ಯಾಸ್ ಕಾಮತ್ ದುಂಬುದ ಮೇಯರ್ ಭಾಸ್ಕರ ಎಂ ದುಂಬುದ ಶಾಸಕರು ಶಕುಂತಲಾ ಟಿ ಶೆಟ್ಟಿ ವಿಶ್ವವಿದ್ಯಾನಿಲಯ ಕಾಲೇಜು ಪ್ರಿನ್ಸಿಪಾಲರು ಪ್ರೊಫೆಸರ್ ಗಣಪತಿ ಗೌಡ ಪರೀಕ್ಷಾಂಗ ರಿಜಿಸ್ಟ್ರಾರ್ ದೇವೇಂದ್ರಪ್ಪ ಡಾಕ್ಟರ್ ಕನಚ್ಚೂರು ಮೋನು ಕುಡ್ಲ ನಗರ ಅಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರುಕಾರ್ಯರು ತೇಜೋಮಯ ಕುಡ್ಲ ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ವಿಜಯಲಕ್ಷ್ಮಿ ಬಿಶೆಟ್ಟಿ ದೇವಕಿ ಅಚ್ಯುತ ಮನೋರಮಾ ಸುಕ್ಕಲಾಕ್ಷಿ ವೈಸುವರ್ಣ ಲೇಸಿರು ಪಾಲ್ಗೊಂಡಿರು ಕಳೆದ 40 ವರ್ಷದ ಸಾಧಕ ನಡೆಯಿಂದ ಮಂಗಳೂರು ತಾಲೂಕು ಮಹಿಳಾ ಮಂಡಲ ಒಕ್ಕೂಟಕ್ಕೆ ಒಂದು ಉತ್ತಮ ಹೆಸರು ಬಂದುದು ಒಂದು ಕಡೆಯಾದರೆ ಇನ್ನೊಂದು ಕಡೆ ರಾಜ್ಯದ ಎಲ್ಲ ಜಿಲ್ಲೆಯ ಮಹಿಳೆಯರ ಸಶಕ್ತೀಕರಣದಿಂದಾಗಿ ಸಶಕ್ತೀಕರಣಗೊಳಿಸಿದ ಸಂತಸದ ಇನ್ನೊಂದು ಕಡೆಯಾಗಿದೆ. ಬಹುಶಃ ದೇಶದಲ್ಲಿ ಅಲ್ಲಿವರೆಗೆ ಯಾರು ಕೂಡ ಮಹಿಳೆಯರಿಗೆ ರಿಸರ್ವೇಷನ್ ಕೊಟ್ಟಿರಲಿಲ್ಲ. ನಾನು 27% ರಿಸರ್ವೇಷನ್ ಕೊಡುವಾಗ ನಮ್ಮ ಎಲ್ಲ ಬಹುತೇಕ ಶಾಸಕರು ವಿರೋಧ ಮಾಡಿದರು. ಅವ್ರಿಗೆ ಸಾಧ್ಯ ಇಲ್ಲ, ಅವರು ಪಂಚಾಯತ್ ಅಧ್ಯಕ್ಷರಾಗಿ ಅವರಿಗೆ ನೀವು ಮಾಡಿದರೆ ಅವರು ನಿರ್ವಹಿಸುವುದಿಲ್ಲ, ಅವರ ಪತಿಯವರೇ ಬಂದು ಕೂತ್ಕೊಂಡು ಹೊರಗಿನಿಂದ ನಿರ್ವಹಿಸ್ತಾರೆ ಅಂತೇಳಿ ಆಪಾದನೆ ಮಾಡಿದ್ರು. ನಾನು ಬಹಳ ಧೈರ್ಯವಾಗಿ 33% ರಿಸರ್ವೇಷನ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷತೆಯಲ್ಲಿ, ಕಾರ್ಪೊರೇಷನ್ ಮುನ್ಸಿಪಾಲಿಟಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಈ ಪಂಚಾಯತ್ನ ಅಧ್ಯಕ್ಷತೆಯಲ್ಲಿ ಕೂಡ ನಾವು ಕೊಟ್ಟರು. ಮೊಯ್ಲಿ ಅವರು ಮುಖ್ಯಮಂತ್ರಿ ಆದಾಗ ನಮಗೆ ಮಹಿಳೆಯರಿಗೆ ಏನೇನು ಸೌಲಭ್ಯ ಕೊಟ್ಟಿದ್ದಾರೆ ಅದನ್ನು ಇವತ್ತು ನಾವು ನೆನೆಸಬೇಕು. ಅವರಿಗೆ ಸದಾ ಸ್ಮರಣೆ ಮಾಡಬೇಕು, ಒಳ್ಳೇದಾಗಲಿ ಅಂತ ಹೇಳಿ ಅದನ್ನು ಹೇಳಲಿಕ್ಕೆ ಬಂದೀನಿ. ಈ 50% ಆಸ್ತಿ ಹಕ್ಕನ್ನು ತಂದವರು ಮಹಿಳೆಯರಿಗೆ ಮಾನ್ಯ ವೀರಪ್ಪ ಮೊಯ್ಲಿ ಅವರು. ಎಷ್ಟು ಜನ ಅದನ್ನು ಗುರುತಿಟ್ಕೊಂಡಿದ್ದಾರೆ ಗೊತ್ತಿಲ್ಲ. ನಾನು ಒಂದೇ ಮಾತು ಹೇಳೋದಿಷ್ಟೇ, ನಾನು ಯಾವಾಗಲೂ ನನ್ನ ಸನ್ಮಿತ್ರರಿಗೆ ನನ್ನ ಕ್ಷೇತ್ರರಿಗೆ ಹೇಳ್ತಾ ಇರ್ತೇನೆ, ಗರ್ಲ್ಸ್ ಆರ್ ಬಾರ್ನ್ ಲೀಡರ್ಸ್ ಅಂತೇಳಿ. ಮಹಿಳೆಯರು ದೇವರು ಹುಟ್ಟುವಾಗಲೇ ನಿಮಗೆ ನಾಯಕತ್ವದ ಗುಣವನ್ನು ಕೊಟ್ಟಿದ್ದಾರೆ. ನೀವು ಹುಟ್ಟುವಾಗಲೇ ನಾಯಕತ್ವ ಗುಣ. ಅದಕ್ಕೆ ನನ್ನ ಮಿತ್ರ ಕೇಳಿದ್ರೆ ಅದು ಹೇಗೆ ಅಂತೇಳಿ, ಅದು ಹೇಗೆ ಅಂತ ಹೇಳಿದರೆ, ಒಂದು ಮನೆಯಲ್ಲಿ, ಅದು ನಮ್ಮ ಮನೆಯಲ್ಲಿ ಯಾರ ಮನೆಯಲ್ಲಿ ಗಂಡು ಮಕ್ಕಳಿದ್ದರೆ 5 ಗಂಟೆ ಆಗುವಾಗ ಬ್ಯಾಟ್ ಬಾಲ್ ತಗೊಂಡು ಹೊರಗೆ ಓಡಿ ಆಟ ಆಡಲಿಕ್ಕೆ ಆಯಿತು. ಒಂದು ಹೆಣ್ಣು ಮಕ್ಕಳಿದ್ದರೆ ತಾಯಿ ಅರ್ಧ
ಕೆಲಸವನ್ನು ಆ ಮನೆಯಲ್ಲಿ ಹೆಣ್ಣು ಮಗಳೇ ಸಣ್ಣದಲ್ಲಿ ಮಾಡ್ತಾಳೆ. ಕರಾವಳಿದ ಬೆನ್ನಿದಕ್ಲಿನ ಸೇರಿದು ಜನಕ್ಲಿನ ಅಭಿಮಾನದ ಗೊಬ್ಬು ಕಂಬುಲ ಅಂದು ಆಂಧ್ರ ಪ್ರದೇಶದ ರಾಜ್ಯಪಾಲರು ಎಸ್ ಅಬ್ದುಲ್ ನಜೀರ್ ಪಂತೇರು ಬೆದರದ ಕೋಟಿ ಚೆನ್ನಯ ಜುಡುಕರೆ ಕಂಬಳೋಡು ಬಯ್ಯದ ಸಬಾಲೀಸ್ ಉದಿಪರ ಮಲ್ತದು ಆರಪಾತೇರಿಯರು. ಬೆದ್ರದ ಕಡಲಕರೆ ನಿಸರ್ಗಧಾಮುಡು ಶನಿವಾರ ನಡತ್ನ 23ನೇ ವರ್ಷದ ಕೋಟಿ ಚೆನ್ನಯ ಜುಡುಕರೆ ಕಂಬಳೋಡು ಬಯ್ಯಗೆ ನಡತ್ನ ಸಬಾಲೀಸಿಡು ಆಂಧ್ರ ಪ್ರದೇಶದ ರಾಜ್ಯಪಾಲರು ಸುಪ್ರೀಂ ಕೋರ್ಟ್ದ ದುಂಬುದ ನ್ಯಾಯಾಧೀಶರು ಎಸ್ ಅಬ್ದುಲ್ ನಜೀರ್ ಪಾಲ್ದೆತೊಂಡರು. ಕಂಬಳ ಸಮಿತಿದ ಗುರುಕಾರ್ಯರು ಶಾಸಕರಾದ ಒಮಾನತ ಕೋಟ್ಯನ್ ರಾಜ್ಯಪಾಲರಿಗೆ ಕಂಬಳದ ಬೆತ್ತ ಕುರಿದು ಎದುಕೊಂದು ಮರ್ಯಾದೆ ಮಲ್ತೇರು. ರಾಜ್ಯಪಾಲರು ಅಬ್ದುಲ್ ನಜೀರ್ ಸಬಾಲೀಸಿನ ಉದಿಪನ ಮಲ್ತೇರು. ಅಬ್ದುಲ್ ನಜೀರ್ ಪಾತೆರ್ದು ಕರಾವಳಿದ ಬೆನ್ನಿದಕ್ಲಿನ ಸೇರಿದ ಜನಕ್ಲಿನ ಅಭಿಮಾನದ ಕಂಬುಲ ಗೊಬ್ಬು ಇತ್ತೆ ಜಾತ್ರೆದಂಚ ನಡತೊಂದುಂಡು ದುಂಬು ಕಂಬುಲಗು ದುಂಬು ತಡೆಪು ಆಜ್ಞೆ ಬತ್ತಿತ್ತನಲ ದೇವರ್ನದಯೇ ಕಂಬಳದ ಅಭಿಮಾನಿಲಿನ ಪ್ರಾರ್ಥನೆ ಹಿಡಿದು ಅಡ್ಡಿಪೋಡಿಗೆ ಮಾತ್ರ ದೂರ ಆಯಿನವು ಅಭಿಮಾನಿಲಿನ ಸಂಭ್ರಮವು ಕಾರಣ ಆತನೆಂದು ಪಂಡಿರೆ. ಸೇನಾ ನೇಮಕಾತಿ ವಿಭಾಗದ ಹಿರಿಯ ಅಧಿಕಾರಿ ಎಡಿಜಿ ಬ್ರೂಸ್ ಫೆರ್ನಾಂಡಿಸ್, ಜಿಲ್ಲಾ ಕಂಬಳ ಸಮಿತಿದ ಶಿಸ್ತು ಸಮಿತಿ ಗುರುಕಾರ್ಯರು ಭಾಸ್ಕರ ಎಸ್ ಕೋಟೆ, ಪ್ರಧಾನ ಕಾರ್ಯಂತರ ಗುಣಪಾಲ ಕಡಂಬ, ಕಾರ್ಯಂತರ ರಂಜಿತ್ ಪೂಜಾರಿ, ದುಂಬುದ ಮಂತ್ರಿ ಕೃಷ್ಣಜೆ ಪಾಲೆಮರ್, ಹಿರಿಯ ವಕೀಲರು ಕೆಆರ್ ಪಂಡಿತ್, ಜಗದೀಶ್ ಅಧಿಕಾರಿ, ಮೇಘನಾಥ ಶೆಟ್ಟಿ, ದಿನೇಶ್ ಪುತ್ರನ್ ಈ ಪೊರ್ತೊಲಿತ್ತೇರು. ಕಂಬಳನು ಶೂನ್ಯ ತ್ಯಾಜ್ಯ ವಲಯ ಮಲ್ಪೆರ ಪುಣೆಯೊಂದು ಪುನಃ ಪುರಸಭೆತ ಕೂಟಗೂ ಮರ್ಯಾದೆ ಮಂತೇರು. ಸಹಕಾರ ರತ್ನ ರಾಜ್ಯ ಪ್ರಶಸ್ತಿ ಪಡೆದ ಭಾಸ್ಕರ ಎಸ್ ಕೋಟೆಯನ್ ಬೊಕ್ಕ ಅಂತಾರಾಷ್ಟ್ರೀಯ ಫೋಟೋದೆ ಪುನಃ ರವಿ ಕೋಟೆಯನ್ ಬೆದ್ರ ವಿಶ್ವಕಪ್ ಗೆಂದದ್ನ ಭಾರತ ಕಬಡ್ಡಿ ಕೂಟದ ಸದಸ್ಯರು ಧನಲಕ್ಷ್ಮಿ ಪೂಜಾರಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಸಂತೋಷ್ ಶೆಟ್ಟಿ ಕಡಂದಲೆ ಪರಾರಿ, ರುಕ್ಮಯ್ಯ ಪೂಜಾರಿ ಅಳಿಯೂರು, ಗೋಪಾಲ ಕೋಟೆಯನ್ ಮಾರೂರು, ದಿನೇಶ್ ದೇವಾಡಿಗ ಅಶ್ವತ್ಥಪುರ, ಬುಲಿಚಿಲ್ ಪರವಾಯಿನ ಬೆನ್ನಿದಾರ ಡೊಂಬಯ್ಯ ಮೊಯ್ಲಿ ಪುತ್ಯೆ ಬೊಕ ಪಾಪಣ್ಣ ಪೂಜಾರಿ ಇಂಚ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ವೇದಿಕೆ ಮೇಲೆ ಹಾಜರಿರತಕ್ಕಂತಹ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರತಕ್ಕಂತಹ ಮಾತಾ ಕಂಬಳದ ಅಭಿಮಾನಿಲೆ ಮಾತರೆಗಳ ಸೊಲ್ಮೆಲು ಒಂಜಿ ಮಾತ್ರ ಖಂಡಿತ ಇಂದು ಎಂಕಲಿನ ಜಾನಪದ ಕ್ರೀಡೆ ಎಂಕಲ್ನ ಬ್ಲಡ್ ಎಂಕಲ ನೆತ್ತೆರಡು ಉಂಡು. ಇಂದು ಎಂಕಲ್ನ ಉಮನತ ಕೋಟೆ ಅಂದ್ರೆ ಇತ್ತೆ ಫಂಡೇರು ಆ್ಯಕ್ಚುಲಿ ಒಂಜಿ ಕಾಲೋಡು ಒಂಚೂರು ತೊಂದರೆ ಆದಿತ್ತಣ್ಣಕ್ಕೆ ಸ್ಟೇಟ್ ಗೌರ್ಮೆಂಟ್ ಹಿಡಿದು ಬ್ಯಾನ್ ಆತಿನೆಲ್ಲ ನಿಜ. ಬಟ್ ಅವು ದೇವರನ ದಯೆ ಬೊಕ್ಕ ನಿಖಲ್ನ ಕಂಬಳ ಅಭಿಮಾನಿಲೇನ ಬಹುಶಃ ಪ್ರೇಯರ್ಸ್ ಪ್ರಾರ್ಥನೆ ಐಡ್ದವರ ಇತ್ತದ ಅದನ್ನ ಸಮಾಧಾನ ಆದ್ಕೊಂಡು. ಬಟ್ ನಿಖಲು ಮೂಲ ಮಾತ ಯಾನ್ ನಿಜಾಬನ್ ಪ್ಯಾನ್ ಯಾನ್ ಎಂಕಲ ಎಡಿಸಿ ಮೇಜರ್ ಅಮನ್ದೀಪ್ ಸಿಂಗ್ ಪಣಂದಿತ್ತೆ ಒಂದು ಜಾತ್ರದ ಲೆಕ್ಕ ಉಂಡು ಎಂಕ್ ಯಾನ್ ಕನಟ್ಲ ಎನ್ನದಿಜಿ ಇಂಚಾಯಿ ಪೂವಂಡಿದ್ದು ಏನ್ ಮಸ್ತ್ ಮಾತ ತೂವಂದಿತ್ತೆ ಫಸ್ಟ್ ಹ್ಯಾಂಡ್ ಎಂಕ್ ಇನ್ಫಾರ್ಮೇಶನ್ ಉಂಡು ಕಂಬಳ ಎಂಚಿನ ಬಂಡದು ಇತ್ತೆ ಆ ಕಾಂತಾರ ಸಿನಿಮಾ ಬತ್ತಿ ಬೊಕ್ಕ ಕಂಬಳದ ಅಭಿಮಾನಿಗಳು ಇಡೀ ಪ್ರಪಂಚೋಡೆ ಉಳ್ಳೇರಿತ್ತೆ ಆ ಕಾಂತಾರ ಸಿನಿಮಾ ಬತ್ತಿ ಬೊಕ್ಕ. ಬಹುಶಃ ನಿಖಲ್ನ ಮಾತ ದುಃಖ ದುಮ್ಮಾಲೆಲ್ಲ ಬುಡ್ದು ಇನ್ನು ನಿಖಲ್ ಮಾತ ಮೂಲೊಂಜಿ ಸಂತೋಷಕ್ಕೋಸ್ಕರ ಸೇರ್ದಾರು ಎಡ್ಡೆ ಎಂಜಾಯ್ ಮಲ್ಪ್ಲೆ ದೇವರ ಮಾತೆರ್ಗಲೇ ಎಡ್ಡೆ ಮಲ್ಪರ್. ನಮಸ್ಕಾರ. ಸಹಕಾರ ಕ್ಷೇತ್ರದ ಕೆಲಸಲಿನ ಒಟ್ಟಿಗೂ ಸಾಮಾಜಿಕವಾದ ಕೆಲಸ ಮಲ್ತದು ಮೆಚ್ಚುಗೆಗೆ ಸಂದನ ಕೆಲವು ಸಹಕಾರ ಸಂಘಗಳು ಒಂಜಿ ಆತ್ಮಶಕ್ತಿ ಎಂದು ವಿಧಾನಸಭಾ ಗುರುಕಾರ್ಯರು ಯುಟಿ ಖಾದರ್ ಪಂತೇರು. ಕುಡ್ಲದ ಆತ್ಮಶಕ್ತಿ ವಿದುದೇಶ ಸಹಕಾರಿ ಸಂಘದ ಆರೋಗ್ಯ ಸೇವಾ ಸಂಗಮದ ನೂತನ ಕಾರ್ಯಕ್ರಮ ಉದೀಪನ ಮಲ್ತದ ಅರಪಾತೇರಿಯರು. ಕುಡ್ಲ ಪಡಿಲ್ದ ಆತ್ಮಶಕ್ತಿ ಸೌದುಡು ಆತ್ಮಶಕ್ತಿ ವಿದುದೇಶ ಸಹಕಾರಿ ಸಂಘದ ಆರೋಗ್ಯ ಸೇವಾ ಸಂಗಮ ಯೋಜನೆದ ನೂತನ ಕಾರ್ಯಕ್ರಮ ಐತರ ನಡತ್ತಂಡು. ಸಂಘದ ಗುರುಕಾರ್ಯರು ಚಿತ್ತರಂಜನ್ ಬೋಳಾರ ಮಾತೆರನ್ನ ಎದುಕೊಂದು ಪಾತಿರದು 2016 ಕೇಂದ್ರದ ದುಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿಯರು ಉದಿಪನ ಮಲ್ತನ ಆತ್ಮಶಕ್ತಿ ವಿದುದ್ದೇಶ ಸಹಕಾರಿ ಸಂಘ ಇತ್ತೆ 14 ವರ್ಷ ಕಡತಂಡು 33 ಶಾಂಕೆಲು ಉಂಡು ಸಾಮಾಜಿಕ ಕಾರ್ಯಲಿನಲೆ ಕೊಡು ಸಂಘ ವೈದ್ಯಕೀಯ ಶಿಬಿರೊಳಿ ನಡಪಾವೊಂದು ಇತ್ತೆ ಅವು ನೂತನ ಕಾರ್ಯಕ್ರಮಕ್ಕೂ ಮುಟ್ಟುದುನೊಂದು ಬಂಡೇರು. ಚಿತ್ತರಂಜನ್ ಬೋಳಾರ ಗುರುಕಾರ್ ಮೇಡು ರಾಜ್ಯ ವಿಧಾನಸಭೆತ ಗುರುಕಾರ್ಯರು ಯುಟಿ ಖಾದರ್ ಫರೀದ್ ಕಾರ್ಯಕ್ರಮ ಉದಿಪನ ಮಲ್ತೇರು. ಖಾದರ್ ಪಾತಿರದು ಸಹಕಾರ ಕ್ಷೇತ್ರದ ಬೇತೆ ಕೆಲಸಲಿನ ಒಟ್ಟಿಗೂ ಸಾಮಾಜಿಕವಾದ ಕೆಲಸ ಮಲ್ತೊಂದು ಜನಕ್ಲಿನ ಮೆಚ್ಚುಗೆಗೆ ಸಂದದ್ನ ಕೆಲವು ಸಹಕಾರ ಸಂಘಗಳು ಒಂಜಿ ಆತ್ಮಶಕ್ತಿ ಆದುಂಡು. ಸರಿಯಾಯಿನ ನಾಯಕ ಜವಾಬ್ದಾರಿ ಸಾಮಾಜಿಕ ಚಿಂತನೆದ ಮನಸ್ಸು ಕೆಲಸದಕ್ಲಿನ ಸಹಕಾರ ಒಂದಕ್ಕೆ ಮುಖ್ಯ ಕಾರಣ ಅಂತ ಪಂಡೇರು. ಮಾತಾ ಅಮೃತಾನಂದಮಯಿ ಮಠದ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಪಾದಿರ್ದು ಆರೋಗ್ಯ ಸೇವೆ ಕೊಡ್ದು ಆತ್ಮಶಕ್ತಿ ಸಂಘ ಸಾಮಾನ್ಯ ಜನಕ್ಲಿಗೆ ಸಹಾಯ ಒಂದು ಪುನವು ಪುಗರ್ನ ವಿಚಾರ ಅಂತ ಪಂಡೇರು. ವೈದ್ಯ ಸೇವಾ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ಶಾಸಕರು ಡಿ ವೇದವ್ಯಾಸ್ ಕಾಮತ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಒತ್ತು ಗುರುಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ಗೋಕರ್ಣನಾಥ ಕೋ ಆಪರೇಟಿವ್ ಬ್ಯಾಂಕ್ ಗುರುಕಾರ್ಯರು ಚಂದ್ರಶೇಖರ, ಡಾಕ್ಟರ್ ಶಿವಪ್ರಕಾಶ್,
ಡಿಎಸ್, ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಳ್ತೂರು, ಡಾಕ್ಟರ್ ಆನಂದ ಬಂಗೇರ, ಡಾಕ್ಟರ್ ಸದಾನಂದ ಪೂಜಾರಿ, ಶಶಿಧರ ಹೆಗ್ಡೆ, ಕರ್ನಾಟಕ ಪಿರವುರಿದ್ನ ವರ್ಗುಲಿನ ಆಯೋಗದ ಸದಸ್ಯರು ಪ್ರತಿಭಾ ಕುಳಾಯಿ, ಕುಮಾರ ಚಂದ್ರ, ಸುರೇಶ್ ಅಮೀನ್ ಬಿನ್ನೆರಾದು ಪಾಲ್ಗೊಂಡಿರು. ಸಂಘದ ಒತ್ತುಗುರುಕಾರರು ನೇಮಿರಾಜ್, ನಿರ್ದೇಶಕರಾದ ಪರಮೇಶ್ವರ ಪೂಜಾರಿ, ಆನಂದ ಎಸ್ ಕೊಂಡಾಣ, ಸೀತಾರಾಮ ಎನ್, ರಮಾನಾಥ ಸನಿಲ್, ಮುದ್ದು ಮೂಡುಬೆಳ್ಳೆ, ದಿವಾಕರ ಬಿಪಿ ಈ ಪೊರ್ತುಡಿತ್ತೇರು. ವಿಶ್ವನಾಥ ಕಾರ್ಯಕ್ರಮ ಸುಧಾರ್ಥ ಕೊರಿಯರ್ ಕಾಂಡೇಡ್ದು ಮಧ್ಯಾಹ್ನ 1 ಗಂಟೆ ಮುಟ್ಟ ಧರ್ಮದ ಬೇತೆ ಬಗೆಟ್ ವೈದ್ಯಕೀಯ ಪರೀಕ್ಷೆ, ಕಣ್ಣು ಬುಕ್ಕ ಕೂಲಿ ಪರೀಕ್ಷೆ, ನೆತ್ತಿರ್ದಾನ ಶಿಬಿರ ನಡಪಾಯರು. ಶ್ರೀ ಬಿ ಜನಾರ್ದನ ಪೂಜಾರಿಯವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಂತ ಆತ್ಮಶಕ್ತಿ ಸಹಕಾರಿ ಸಂಘ ಅಂದು ಅವರು ಉದ್ಘಾಟನಾ ಭಾಷಣದಲ್ಲಿ ಒಂದು ಮಾತು ಹೇಳಿದರು. ಕೇವಲ ಒಂದು ಸಹಕಾರಿ ಸಂಘ ಒಂದು ಶಾಖೆ ತೆರೆದು ಒಂದು ಇಬ್ಬರಿಗೆ ಉದ್ಯೋಗ ಕೊಡುವುದಷ್ಟೇ ಅಲ್ಲ, ಅದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ತೊಡಗಿಸಿಕೊಂಡು ಜನರಿಗೆ ಪ್ರಯೋಜನಕಾರಿಯಾಗಬೇಕು ಎನ್ನುವ ಮಾತನ್ನು ಅವತ್ತು ಹೇಳಿದ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ಆತ್ಮಶಕ್ತಿ ಸಹಕಾರಿ ಸಂಘ ತನ್ನ ಮುಂದಿನ ಹೆಜ್ಜೆಯಾಗಿ ತನ್ನ 2ನೇ ಶಾಖೆಯನ್ನು ಗ್ರಾಮೀಣ ಪ್ರದೇಶವಾದ ಮಾಡೂರಿನಲ್ಲಿ ಏಪ್ರಿಲ್ 25ರಂದು ತೆರೆಯುವುದರ ಮೂಲಕ ನಮ್ಮಿಂದ ಎಷ್ಟು ಒಳ್ಳೆತನವನ್ನು ನಾವು ಕೊಡ್ಬೋದಾ, ಶೇರ್ ಮಾಡ್ಬೋದಾ, ಅದರಿಂದ ಬರೋದು ಪರಿವರ್ತನೆ, ಸಮಾಜ ಸುಧಾರಣೆ. ಇಲ್ಲಿ ನೆರೆದಂಥ ಎಲ್ಲರೂ ಇದೊಂದೇ ಧ್ಯೇಯದಲ್ಲಿ ಇಲ್ಲಿ ನೀವು ಸೇರಿದ್ದೀರಾ. ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಒಂದು ಒಳ್ಳೆ ಮನಸ್ಸಿನಿಂದ ನೀವು ಇಲ್ಲಿ ಸೇರಿದ್ದೀರಾ. ಚಿತ್ತರಂಜನ್ ಬೋಳಾರು ಮತ್ತು ಆತ್ಮಶಕ್ತಿ ಸಂಘ ಫುಲ್ ಗ್ರೂಪಿಗೆ ಈ ಒಳ್ಳೆಯ ಒಂದು ಕೆಲಸಕ್ಕೆ 100ನೇ ಕ್ಯಾಂಪ್ ಇವತ್ತು ನಡೀತಾ ಇದೆ, 14ನೇ ವಾರ್ಷಿಕ. ಈ ಒಳ್ಳೆಯ ಒಂದು ಕೆಲಸದಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಮಾಡುವಂಥ ಭಗವಂತ ಶಕ್ತಿ ಕೊಡಲಿ. ಸಹಕಾರಿ ಕ್ಷೇತ್ರದಲ್ಲಿ ಒಂದು ಪ್ರಾರಂಭ ಮಾಡಿ ಸಹಕಾರದ ಆ ಒಂದು ವಿವಿಧ ಕೆಲಸಗಳ ಜೊತೆಯಲ್ಲಿ ಸಾಮಾಜಿಕವಾದ ಚಿಂತನೆಯಲ್ಲಿ ಯಾವ ರೀತಿ ಕೆಲಸ ಮಾಡಿಕೊಂಡು ಜನರ ಪ್ರೀತಿಗೆ ಪಾತ್ರರಾಗಿ ಯಶಸ್ವಿ ಆಗ್ಬೋದಂಥೇಳಿ ನಾವು ಇಡೀ ನಮ್ಮ ದೇಶಕ್ಕೆ ತೋರಿಸುವಂಥ ಕೆಲವು ಸಹಕಾರಿ ಸಂಘದಲ್ಲಿ ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘ ಅಂತ ಭಾಳ ಹೆಮ್ಮೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಕೂಡ ಯಾವಾಗಲೂ ಮಾತು ಹೇಳ್ತೇನೆ, ಸಭಾಧ್ಯಕ್ಷನ ಕೂಡ ನಾನು ನನ್ನ ಆಲೋಚನೆ ಮತ್ತು ಅನಿಸಿಕೆ ಅಂತ ಹೇಳಿದರೆ ಪ್ರಜಾಪ್ರಭುತ್ವ ಅದು ವಿಧಾನಸೌಧ ವ್ಯಾಪ್ತಿಗೆ ಸೀಮಿತವಾದದ್ದು ಮಾತ್ರ ಅಲ್ಲ. ಪ್ರಜಾಪ್ರಭುತ್ವ ನಿಜವಾಗಿ ಯಾವಾಗ ಬರ್ತಂತ ಹೇಳಿದರೆ ಸಹಕಾರಿ ಇನ್ನಿತ ಸಂಘ ಸಂಸ್ಥೆಗಳು ತಮ್ಮ ಸಾಮಾಜಿಕ ಸಾಂಸ್ಕೃತಿಕ ಕೆಲಸ ಕಾರ್ಯವನ್ನು ಜನರ ಮಧ್ಯೆ ಅದರ ನೇತೃತ್ವವನ್ನು ಕೆಲಸ ಕಾರ್ಯ ಮಾಡಿದಾಗ ನಿಜವಾದ ಪ್ರಜಾಪ್ರಭುತ್ವ ದೊಡ್ಡ ಮತ್ತೊಂದು ಅರ್ಥ ಬರ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರಾಜ್ಯದ ದುಂಬುದ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಐತಾರ ಕೇಂದ್ರದ ದುಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿಯರನ್ನ ಇಲ್ಲಡೆಪೋದು ಯೋಗಕ್ಷೇಮ ವಿಚಾರಿಸಿದ ಈತದ ರಾಜಕೀಯ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತಿದೆ. ಕೇಂದ್ರದ ದುಂಬುದ ಮಂತ್ರಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಬಿ ಜನಾರ್ದನ ಪೂಜಾರಿಯರನ್ನ ಬಂಟ್ವಾಳ ಬಿ ಮೂಡ ಗ್ರಾಮದ ಇಲ್ಲಡೆ ಐತಾರ ನನೂರಿ ಕೇಂದ್ರದ ದುಂಬುದ ಮಂತ್ರಿ ಅಂಚನೆ ರಾಜ್ಯದ ದುಂಬುದ ಮುಖ್ಯಮಂತ್ರಿಲ ಆದುಪ್ಪುನ ಸಾಹಿತಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಪೋದು ಆರೋಗ್ಯ ಕ್ಷೇಮ ವಿಚಾರಿದ್ದರು. ಈತದ ರಾಜಕೀಯ ಬಗ್ಗೆ ಚರ್ಚೆ ಮಲ್ತಿರು. ರಾಜ್ಯದ ದುಂಬುದ ಮಂತ್ರಿ ಬಿ ರಾಮನಾಥ್ ರೈ, ದುಂಬುದ ಮೇಯರ್ ಲೈನ ಶಶಿಧರ ಹೆಗ್ಡೆ, ಕೆ ಭಾಸ್ಕರ, ದುಂಬುದ ಪಾಲಿಕೆ ಸದಸ್ಯರು ಅಶೋಕ, ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಬೇಬಿ ಕುಂದರ್, ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರು ಬಾಲಕೃಷ್ಣ ಅಂಚನ್, ರಿಸರ್ವ್ ಬ್ಯಾಂಕ್ ದುಂಬುದ ನಿರ್ದೇಶಕರು ನವೀನ್ ಭಂಡಾರಿ ಈ ಪೊರ್ತುಡಿತ್ತರು. ಶಶಿ ಕಾರ್ಯಾನ್ ಬರ್ತೋಡು ಎನ್ನಗಾದೆ ಅದೇ ರೆಡ್ಡಿ ಅವೇ ಫುಲ್ಲೆ ಇದು ಫುಲ್ಲೆ
ಇರೇನು ಇಂಕ್ಲ ತೂವಡುಗ ಏತ್ ಕಷ್ಟ ಆಗಲ್ಲ. ಕುಡ್ಲದ ಬೋಳೂರು ಜಾರಂದಾಯ ದೈವಸ್ಥಾನಡು ವರ್ಷದ ಬಂಡಿ ಉಚ್ಚಯ ಸೇರಿದು ಬೇತೆ ಬೇತೆ ದೈವಲಿನ ನೇಮ ನಡತುಂಡು. ಐಂದಿನದ ನೇಮಡು 2ನೇ ದಿನ ಜಾರಂದಾಯ ಬಂಟ ದೈವಲಿನ ಬೋಳೂರು ಬಂಡಿ ನೇಮ ನಡತ್ತದೆ. ಕುಡ್ಲದ ಸತ್ಯದ ಬೋಳೂರು ಮಣ್ಣಡು ಸತ್ಯನಾಥಿ ಎಂದು ಪನ್ಪವನ್ನ ಜಾರಂದಾಯ ಬಂಟನು ಒಟ್ಟು ಸೇರ ಒಂದು ಬೇತೆ ಬೇತೆ ರಾಜನ್ ದೈವಲಿನ ಒಟ್ಟುಗು ನೆಲೆ ಊರ್ದು ಧರ್ಮರಕ್ಷಣೆ ಮಲ್ತೊಂದು ನಂಬಿಂಚಿ ಭಕ್ತರ್ನ ಆರಬಾರತು ಒಂದುಲ್ಲಿ ಬೋಳೂರು ಜಾರಂದಾಯ ದೈವಸ್ಥಾನಡು ವರ್ಷದ ಬಂಡಿ ನೇಮ ಸೇರಿದು ಬೇತೆ ಬೇತೆ ದೈವಲಿನ ನೇಮ ಶುಕ್ರವಾರದ ದಿಂಚ ನಡತುಂಡು. 2ನೇ ದಿನ ಜಾರಂದಾಯ ಬಂಟ ದೈವಲಿನ ಬೋಳೂರು ಬಂಡಿ ನೇಮ ಆಟಣೆ ಆದಿತ್ತಂಡು. ರಾತ್ರಿ ಜಾರಂದಾಯ ಬಂಟ ದೈವಲಿನ ಗಗ್ಗರದೆಚ್ಚಿ ದೈವಲಿನ ಪೂಜಾರಿ ದರ್ಶನ, ಪಲ್ಲೆಂಕಿ ಬಲಿ, ಬೊಲ್ಗುಡೆ ಬಲಿ, ಅಣಿಕಟ್ಟದು ಮುಗೈಯಿಡ್ದು ಬದಿಕರ ಬಲಿ, ಬಂಡಿ ನೇಮ ಅಕ್ಕೇರಿಗು ದೈವಲಿನ ಸವಾರಿ ಬಲಿ ನಡತಂಡ. ಊರ ಪರವೂರ ಭಕ್ತಿರು ದಿಂಜನ ಬಂಡಿ ನೇಮ ತುದು ದೈವಲಿನ ಇಂಬುನಟ್ಟೊಂದು ಬೂಳ್ಯದ ತೊಂಡೇರು. ಬೋಳೂರು ಜಾರಂದಾಯ ಸ್ಥಾನದ ಆಡಳಿತ ಸಮಿತಿದ ಆಡಳಿತ ಮುಕ್ತೇಸರಿರು ಬಿ ಶ್ರೀಧರ ಕುಮಾರ್, ಗುರ್ಕಾರ್ಯರು ಬಲರಾಜ್ಯ ಸಿ ಕೋಟ್ಯನ್, ಒತ್ತು ಗುರ್ಕಾರ್ಯರು ಚಂದ್ರಕಾಂತ್ ಕುಮಾರ್, ಪಣವ ಗುರ್ಕಾರ್ಯರು ವಿದೇವದಾಸ್ ಕೋಟ್ಯನ್, ಮರ್ಯಾದಿ ಸಲಹೆಗಾರರು ಎಸ್.ಎಲ್. ಶ್ರೀಧರ, ಕಾರ್ಯಂತಿರು ರಾಮ ಬಿ ಇಂಚ ಪದಾಧಿಕಾರಿಗಳು ಭಂಡಾರ ಇಲ್ಲದ ಧೀರಜ್ ಪೂಜಾರಿ, ದೈವಸ್ಥಾನ ಅಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ಎಚ್.ಎಸ್. ರಾಘವೇಂದ್ರ, ಕಾರ್ಯಂತಿರು ವಿಶುಕುಮಾರ್, ಪಣವ ಗುರ್ಕಾರ್ಯರು ಅಕ್ಷಯ್ ಕುಮಾರ್, ಒತ್ತು ಗುರ್ಕಾರ್ಲೈನ ಎಂ ಸುಧಾಕರ, ರಾಜೇಶ್ ಬೋಳೂರು ಇಂಚ ಪದಾಧಿಕಾರಿಗಳು ಈ ಪೊರ್ತುಡಿದ್ದೇರು. ಆಯುಷ್ಯನು ಪೊರ್ಲುಡು ಗಲಸುನೇರ ಆಯುಷ್ ಪದ್ಧತಿ ಒಂಬುಣುಂದು ಕೊಂಡೆಊರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಪಂತೇರು. ಕುಳದ ಡಾಕ್ಟರ್ ಟಿ.ಎಂ.ಎ. ಪೈ ಹಾಲ್ಡ್ ಆಯುಷ್ ಪರ್ಬ 2026 ಉದಿಪನ ಮಲ್ತದಾರ ಪಾತೇರಿಯರು. ಭಾರತೀಯ ಪರಂಪರೆದ ವೈದ್ಯ ಪದ್ಧತಿಲಿಡ ಮಹಾಸಂಭ್ರಮ ಆಯುಷ್ ಪರ್ಬ 2026 ಕುಡ್ಲದ ಡಾಕ್ಟರ್ ಟಿ.ಎಂ.ಎ. ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ 2 ದಿನ நடத்தண்டு. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿನ ಮಾತಾ ಆಯುಷ್ ಸಂಘಟನೆಲು ಆಯುಷ್ ಆಸ್ಪತ್ರೆಲು ಆಯುಷ್ ಕಾಲೇಜಿಲು ಬೊಕ್ಕ ಕೆಲಸಡುಪ್ಪುನ ಆಯುಷ್ ವೈದ್ಯರ್ನ ಸಂಘಟನೆನ ಒಟ್ಟು ಸೇರಿಗಡಿ ಈ ಆಯುಷ್ ಪರ್ಬ நடத்தண்டு. ಕೊಂಡೆಊರು ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ 2 ದಿನದ ಆಯುಷ್ ಪರ್ಬ ಉದೀಪನ ಮಲ್ತದ ಪಾತೆರ್ದು ಆಯುಷ್ಯನು ಪೊರ್ಲುಡು ಗಲಸೊನಿಯರ ಆಯುಷ್ ಪದ್ಧತಿ ಒಂಬುಂಡು ಜನಕ್ಲೆಡ ಜಾಗೃತಿ ಮೂಡಾದು ಆರೋಗ್ಯದ ಸಮಾಜ ಕಟ್ಟುನವಳು ಒಂದೊಂದು ಎಡ್ಡೆ ಕಾರ್ಯಕ್ರಮ ಪ್ಲಾಸ್ಟಿಕ್ ಗಲಸುನಿಯನ್ನು ಕಮ್ಮಿ ಮಲ್ಪೊಡು ಒಂದು ಪಂಡಿರು. ಕುಡ್ಲದ ಬಿಷಪೇರು ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಪಾತಿರ್ದು ಸಂಪ್ರದಾಯದ ಒಂಬುನ ವೈದ್ಯಕೀಯ ಮರ್ದು ಪದ್ಧತಿಗೆ ಇನಿ ಭಾರತ ಮಾತ್ರ ಲೋಕಮಟ್ಟುಡು ಮರ್ಯಾದೆ ತಿಕ್ಕೊಂದುಂಡು ನನ್ನದ ದಿನಕ್ಲೆಡು ನನಲಾತ ಜನಮೆಚ್ಚಿಗೆ ಪಡೆಪುನ ವಿಶ್ವಾಸ ಉಂಡು ಎಂದು ಪಂಡಿರು. ಶಾಸಕರು ವೇದವ್ಯಾಸ್ ಕಾಮತ್, ದಕ್ಷಿಣ ಕನ್ನಡ SYS ಗುರುಕಾರ್ಯರು ಮೌಲಾನಾ ಅಬ್ದುಲ್ ಅಜೀಜ್ ದಾರಿಮಿ, ಮಣಿಪಾಲ ಮಾಹೆ ವಿಶ್ವವಿದ್ಯಾನಿಲಯದ ಡಾಕ್ಟರ್ HS ಬಲ್ಲಾಳ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್, ಡಾಕ್ಟರ್ HR ನಾಗೇಂದ್ರ, ಡಾಕ್ಟರ್ MB ಪುರಾಣಿಕ್, ಮಲ್ಲಬೆನ್ನೀರ ಆದಿತ್ಯರು.
ಆಯುಷ್ ಪರ್ಬ ಸಮಿತಿದ ಮರ್ಯಾದೆ ಗುರುಕಾರ್ತಿ ಡಾಕ್ಟರ್ ಆಶಾ ಜ್ಯೋತಿರೈ, ಸಂಘಟನಾ ಕಾರ್ಯಂತರ ಡಾಕ್ಟರ್ ಸಚಿನ್ ನಡ್ಕ, ಒಡಿಪು ಜಿಲ್ಲಾ ಕಾರ್ಯಂತರ ಡಾಕ್ಟರ್ ಸಂದೀಪ್ ಸನಿಲ್ ಈ ಪೊರ್ತೊಡಿತ್ತರು. ಜೋಕ್ಲೆಗ್ ಜೋಕ್ಲಿನ ಪರ್ಬ ಹಿರಿಯ ನಾಗರಿಕರಿಗೂ ಪೊಂಜೆಲೆಗ್ ಬರೋ ಕಲ್ಪನಕ್ಲೆಗ್ ಕಲ್ಪಾವನಕ್ಲೆಗ್ ಬೆಣ್ಪುಣಕ್ಲು ಬೊಕ್ಕ ಕೆಲಸದಕ್ಲೆಗ್ ವಿಶೇಷ ಮಾಹಿತಿ ಕಾರ್ಯಕ್ರಮ ನಡಪಾದಿತ್ತರು. ಆಯುರ್ವೇದ ಆಧಾರದ ಆರೋಗ್ಯವಾಯಿನ ಅಟ್ಟಿಲ್ದ ತೆನಸು ಪರ್ಬ, ದೇಶದನೇ ಸಾವಯವ ಸಂತೆ, ಸಾಂಸ್ಕೃತಿಕ ಪರ್ಬ ಆಯುಷ್ ಪರ್ಬ 2026 ಇತ್ತಂಡು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಕೇಳಿದ್ದೇವೆ. ಶರೀರ ಇದ್ದರೆ ಯಾವ ಕಾರ್ಯ ಸಾಧನೆ ಮಾಡಲಿಕ್ಕೂ ನಮಗೆ ಸಾಧ್ಯ. ಹಾಗಾಗಿ ಶರೀರವನ್ನು ಚೆನ್ನಾಗಿಟ್ಕೊಳ್ಬೇಕಾದರೆ ಆಯುಷ್ಯವಂತನೂ ಆರೋಗ್ಯವಂತನೂ ಆಗಿರುವುದು ಬೇಕು. ಆರೋಗ್ಯ ಶರೀರದ್ದು ಮತ್ತು ಮನಸ್ಸಿಂದು ಆಗಬೇಕು. ಮನಕ್ಕೇವ ಮನುಷ್ಯ ಕಾರಣ ಬಂಧ ಮೋಕ್ಷಯೋ ಅಂತ ಹೇಳಿದರು. ಹಾಗಾಗಿ ಮನಸ್ಸಿನ ಆರೋಗ್ಯ ಮತ್ತು ಶಾರೀರಿಕ ಆರೋಗ್ಯವನ್ನು ಗುರಿಯಾಗಿಟ್ಟುಕೊಂಡು ಭಾರತೀಯ ಸಂಸ್ಕೃತಿಯೇ ಬಹಳ ಎಚ್ಚರಿಕೆಯನ್ನು ನೀಡುತ್ತಾ ನಮ್ಮ ಬದುಕನ್ನು ಕಟ್ಟಲಿಕ್ಕಾಗುವ ದಾರಿ ಮಾಡಿಕೊಟ್ಟಿದ್ದಾರೆ. ಅಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಜನಗಳಿಗೆ ಜಾಗೃತಿ ಮಾಡುವ ಮೂಲಕ ದೇಶ ಸೇವೆ ಮಾಡುವಂಥ ಕಾರ್ಯವೆಂದು ಇದನ್ನು ನಾವು ಬೆಂಬಲಿಸ್ತೇವೆ. ಹಾಗಾಗಿ ಇಂಥ ಕಾರ್ಯಗಳ ಮೂಲಕ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಜಾಗೃತರಾಗಿ ಕೆಲಸ ಮಾಡೋಣ. The traditional, complementary and integrated medical system or healthcare system, they're all important and necessary. Globally, traditional, complementary and integrative medicine is no longer a fringe choice. It is collaborating in very many ways for the total health of the people. According to recent reports, 40 to 90% of the population in most World Health Organization states, member states, they use some form of traditional medicine. ಕೂಡಲ ಕೊಪ್ಪಲಕಾಡ ಬಾಂದೂಟದ ಕೋರ್ದಬ್ಬು ದೈವಸ್ಥಾನಡು ವರ್ಷಾದಿ ಕೋಲ 2 ದಿನ ನಡೆತ್ತದೆ. ಶನಿವಾರ ರಾತ್ರಿ ಕೋರ್ದಬ್ಬು ಬೊಕ್ಕ ತನ್ನಿಮಾಣಿಗ ದೈವಲಿಗೆ ಕೋಲ ಕೊರ್ದು ಎಂಬು ನಟ್ಟೊಂಡಿರು. ಕೋಟಿದ ಬಬ್ಬು ಕೋರ್ದಬ್ಬು ಇಂಚ ಬೇತೆ ಬೇತೆ ಪುದರ್ಲಿಡು ನಂಬೊಂದು ವೈದ್ನ ದೈವರಾಜಿ ಬಬ್ಬು ಸ್ವಾಮಿನ ಕಾಣಿಕದ ಸಾನಾದು ಪುನಃ ಕುಡ್ಲದ ಕೊಪ್ಪಲಕಾಡು ಬಾಂದೊಟ್ಟು ಕೋರ್ದಬ್ಬು ದೈವಸ್ಥಾನಡು ಕೋರ್ದಬ್ಬು ಬೊಕ್ಕ ಪರಿವಾರ ದೈವಲಿನ ವರ್ಷಾದಿ ಕೋಲ 2 ದಿನ ನಡತಂಡು. ಸುರುತ ದಿನ ಶನಿವಾರ ಕಾಂಡೆ ಭಂಡಾರ ಹಿಡ್ದು ರಾತ್ರಿ ಕೋರ್ದಬ್ಬು ಬೊಕ್ಕ ತನ್ನಿಮಾಣಿಗ ದೈವಲಿನ ನೇಮ ನಡತಂಡು. ಬಾಂದೊಟ್ಟು ಬೂತದ ಸಚಿನ್ ಶೆಟ್ಟಿ ಬೊಕ್ಕ ಕುಟುಂಬದಕ್ಲು ಕೋರ್ದಬ್ಬು ದೈವಸ್ಥಾನ ಸೇವಾ ಸಮಿತಿದ ಗುರ್ಕಾರಿರು ಬೊಕ್ಕ ಮಾತಾ ಸದಸ್ಯರು ಗುರ್ಕಾರಿರು ಬೊಕ್ಕ ದೈವಲಿನ ಚಾಕಿರಿ ಮಲ್ಪುಣಕ್ಲು ಸುತ್ತಮುತ್ತು ಊರುಗಳಿನ ಬೊಕ್ಕ ಪರವೂರ ಭಕ್ತರು ಕೋಲತೂದು ದೈವಲಿನ ಇಂಬು ನಟ್ಟೊಂದು ಕರಿಗಂಧ ಬೂಲಿಯದೆ ತೊಂಡಿರು.
ಭಾರತೀಯ ಸಂಸ್ಕೃತಿದ ಮೂಲ ಪಂಚಾಂಗ ಉಪ್ಪುನು ನಮ್ಮ ಮಲ್ಪನ ದಾನ ಧರ್ಮೋಡೊಂದು ತಾಲೂಕು ಪಂಚಾಯತ್ ಕಾರ್ಯತುವನಾಧಿಕಾರಿ ಮಹೇಶ್ ಕುಮಾರ್ ಹೊಳ್ಳ ಪಂತೇರು. ಲ್ಯಾಂಡ್ ಫ್ಲೇವರ್ ಬೊಂಡ ಫ್ಯಾಕ್ಟರಿ ಅಡ್ಯರ್ ಬೊಕ್ಕ ಅಡ್ಯರ್ ಗ್ರಾಮ ಪಂಚಾಯತ್ ಒಟ್ಟು ಸೇರಿಗೆಡೆ 25 ಪೊಲಿಗೆದ ಮಿಷನ್ ಪಟುನ ಕಾರ್ಯಕ್ರಮಟು ಆರಪಾತೇರಿಯರು. ಕುಡ್ಲ ಲ್ಯಾಂಡ್ ಫ್ಲೇವರ್ ಬೊಂಡ ಫ್ಯಾಕ್ಟರಿ ಅಡ್ಯರ್ ಬೊಕ್ಕ ಅಡ್ಯರ್ ಗ್ರಾಮ ಪಂಚಾಯತ್ ಜೊತೆ ಸೇರಿಗೆಡೆ ಸಂದುನ ಫಲದಿತ್ತೊನ್ನಕ್ಲಿಗೆ ಧರ್ಮದ 25 ಪೊಲಿಗೆದ ಮಿಷನ್ ಪಟುನ ಕಾರ್ಯಕ್ರಮ ಅಡ್ಯರ್ಡ್ ನಡೆತದಂಡು. ದೈಕ್ ನೀರು ಮೈತದ ಕಾರ್ಯಕ್ರಮ ಉದಿಪನ ಮಲ್ತೇರು ತಾಲೂಕು ಪಂಚಾಯತ್ ಕಾರ್ಯತುವನಾಧಿಕಾರಿ ಮಹೇಶ್ ಕುಮಾರ್ ಹೊಳ್ಳ್ಯಾಪಾತಿರ್ದು ಭಾರತೀಯ ಸಂಸ್ಕೃತಿದ ಮೂಲ ಪಂಚಾಂಗ ಉಪ್ಪುನು ನಮ್ಮ ಮಲ್ಪುನ ದಾನ ಧರ್ಮೋಡು. ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಮಾತಾ ಧರ್ಮೋಡ್ಲ ದಾನದ ಬಗೆಟ್ ನಿಘಂಟು ಪಂತಂಡು. ಈ ದಿಟ್ಟಿಡು ಸಂಸ್ಥೆ ಒಂಜಿ ಗ್ರಾಮ ಪಂಚಾಯತ್ದ ಒಟ್ಟು ಸೇರಿದು ಇಂಚಿನ ಕಾರ್ಯಕ್ರಮ ಮಲ್ಪುನವು ಪುಗರನ ಸಂಗತಿಯಿಂದ ಪಂಡಿರು. ಲ್ಯಾಂಡ್ ಫ್ಲೇವರ್ ಬೊಂಡ ಫ್ಯಾಕ್ಟರಿ ಮ್ಯಾನೇಜರ್ ಜಗದೀಶ್ ಕಾಮತ್ ಪಾತಿರ್ದು ಪೊಲಿಗೆ ಮಿಷನ್ ಸ್ವಂತ ಕೆಲಸ ನಡಪಾಯಿರ ಉಮೇದು ಕುರುಪುನ ಸಾಧನ ಆದುಂಡು ಈ ಯೋಜನೆ ಎಡ್ಡೆ ರೀತಿಡು ಗಲಸೊನ್ನೆಂದು ಪಂಡಿರು. ಅಡ್ಯರ್ ಗ್ರಾಮ ಪಂಚಾಯತ್ ಗುರುಕಾರ್ಯರು ಅಬ್ದುಲ್ ಜಲೀಲ್ ಪಾತಿರ್ದು ತಿಕ್ಕದ್ನ ಪೊಲಿಗೆದ ಮಿಷನ್ಲೇನು ಸರಿಯಾಯಿನ ರೀತಿಡು ಗಲಸೊನ್ನೆಂದು ಕೇಂಡುಂಡಿರು. ಲ್ಯಾಂಡ್ ಫ್ಲೇವರ್ ಸಂಸ್ಥೆದ ಮಾನವ ಸಂಪನ್ಮೂಲ ಅಧಿಕಾರಿ ಸತೀಶ್ ತಲ್ಲೂರು, ಮಿನರ್ವ ಸಂಸ್ಥೆದ ನಿರ್ದೇಶಕರು ವಿನೋದ್ ಡಿಸೋಜಾ, ಸತೀಶ್ ಕಾರ್ಯಕ್ರಮ ಇದ್ದೀರು. ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಸಿಖ್ ಧರ್ಮದಲ್ಲಿ ಯಾವುದೇ ಮಾಡ್ತಾರೆ ಎಷ್ಟೇ ಶ್ರೀಮಂತಾಗಿ ಅವರ ಗುರುದ್ವಾರಕ್ಕೆ ಹೋಗಿ ಬಂದಂತಹ ಜನರ ಪಾಲ್ಗೊಳ್ಳುವುದು ಮತ್ತು ಅವರ ಪಾದರಕ್ಷೆಯನ್ನು ಸ್ವಚ್ಛ ಮಾಡುವಂತಹ ದಾನಗಳು ಮಾಡ್ತಾರೆ. ಇಂತಹ ದಾನ ಮಾಡಲಿಕ್ಕೆ ಲ್ಯಾಂಡ್ ಫ್ಲೇವರ್ ಬೊಂಡ ಫ್ಯಾಕ್ಟರಿ ಇದು ನಿಮ್ಮ ಒಂದು ಕಾನ್ಫಿಡೆನ್ಸ್ ಅಂದರೆ ಮುಂದೆ ನಾನು ಬದುಕಬಹುದು ಅಥವಾ ಸಂಪಾದನೆ ಮಾಡಬಹುದು ಅನ್ನೋದು ಕಾನ್ಫಿಡೆನ್ಸ್ ಕೂಡ ಆಗಿದೆ. ಹಾಗೆ ಹಲವರ ಬದುಕನ್ನೇ ಬದಲಾಯಿಸುವಂಥ ಒಂದು ಅಪರ್ಚುನಿಟಿ. ಇದು ಕೇವಲ ಒಂದು ಫ್ರೀ ಕೊಡುವಂಥ ಒಂದು ಮಿಷನ್ ಅಲ್ಲ. ಇಟ್ ಇಸ್ ಪ್ಯೂರ್ಲಿ ನಿಮಗೆ ಸ್ವಾವಲಂಬಿ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ. ಇದನ್ನು ಇಲ್ಲಿ ಇದರ ಬೆಲೆಯನ್ನು ತಿಳಿದುಕೊಳ್ಳಬೇಕು. ಹೊಲಿಗೆ ಯಂತ್ರವನ್ನು ನಾವು ವಿತರಣೆ ಮಾಡುವಂಥ, ಏಕೆಂತ ಹೇಳಿದರೆ ಇಲ್ಲಿ ನಾವು ಈ ಗ್ರಾಮದ ಜನರು ಇದನ್ನು ಪಡೆದು ಅವರು ಸ್ವಾವಲಂಬಿ ಜೀವನ ಆಗಬೇಕು ಎನ್ನುವಂಥ ಉದ್ದೇಶ ಇಟ್ಟುಕೊಂಡು ಸ್ವಾವಲಂಬಿ ಜೀವನವನ್ನು ಆಗಿ ಅವರು ಡೆವಲಪ್ಮೆಂಟ್ ಆಗಿ ಅಭಿವೃದ್ಧಿ ಹೊಂದಿ ಮತ್ತು ಇತರರನ್ನು ಅಭಿವೃದ್ಧಿ ಹೊಂದಿಸಬೇಕು ಎನ್ನುವಂಥದ್ದು ಮತ್ತು ಅವರು ಸಮಾಜದಲ್ಲಿ ಒಂದು ಪ್ರೇರೇಪಣೆ ಆಗಬೇಕು ಈ ಮುಖಾಂತರ ಅಂತ ಹೇಳುವಂಥ ಉದ್ದೇಶ. ಮತ್ತು ನಮ್ಮ ಇಲ್ಲಿ BPL ಹೋಲ್ಡರ್ಸ್ ಹೆಚ್ಚಾಗಿರುವಂಥ ಈ ಒಂದು ಗ್ರಾಮದಲ್ಲಿ ಅಂಥವರಿಗೆ ನಾವು ಗುರುತಿಸಿಕೊಂಡು ಅತಿ ಕಡು ಬಡವರನ್ನು ಗುರುತಿಸಿಕೊಂಡು ನಾವು ಕೊಟ್ಟಿರುವಂಥದ್ದು. ಈ ಮುಖಾಂತರ ನಮ್ಮ ಈ ಅಡ್ಯಾರ್ ಗ್ರಾಮ ಒಂದು ಅತ್ಯಂತ ಒಂದು ಉದ್ಯಮ ಗ್ರಾಮ ಆಗಬೇಕು ಎನ್ನುವಂಥದ್ದು ಮತ್ತು ಒಂದು ಎಲ್ಲರಿಗೂ ಕೂಡ ಒಂದು ಉದ್ಯಮಶೀಲತೆಯಲ್ಲಿ ಮುಂದೆ ಬರಬೇಕು ಎನ್ನುವಂಥ ಉದ್ದೇಶ ಕೂಡ ಈ ಒಂದು ಇದರಲ್ಲಿ ಇದೆ. ಒಡಿಪು ಶಿವಳ್ಳಿ ಗ್ರಾಮದ ಕುಂಜಿಬೊಟ್ಟು ಕಕ್ಕುಂಜೆ ಬ್ರಹ್ಮಬೈದರ್ ಕಳಬೊಕ್ಕ ಪರಿವಾರ ದೇವಲಿನ ಗರುಡಿಡು ವರ್ಷದ ನೇಮ ಜನವರಿ 28 ಶುರುವಾದ 5 ದಿನ ಕರೀತದೆ. ಶನಿವಾರ ರಾತ್ರಿ ಬ್ರಹ್ಮಬೈದರಿನ ನೇಮ ನಡೆತ್ತದೆ. ಅಂಗಸಾಧನೆ ಮಲ್ಪನ ಗರುಡಿಲೇಡು ಕಟ್ಟಾದ್ನ ಕೋಟಿ ಚೆನ್ನೈರನು ಆಗ್ಲು ಕಾಯಬುಡ್ದು ಮಾಯಗ ಸಾಧ ನಡೆದ ಬೊಕ್ಕ ತೊಡು ನಾಡ್ಡೋರ್ಮೆಡು 215 ಗರುಡಿಲೇಡು ಬೊಕ್ಕ 14 ಇಲ್ಲು ಗರುಡಿಲೇಡು ಅಂಚನೆ ಬೊಂಬಾಯಿಡು 2 ಮಡಿಕೇರಿಡು ಒಂಜಿ ಗರುಡಿ ಸೇರಿದು ಒಟ್ಟು 232 ಗರುಡಿಲೇಡು ಆರಾಧನೆ ಮಲ್ತೊಂದು ಬೈದೇರು. ಒಡಿಪು ತಾಲೂಕುಡು 71 ಗ್ರಾಮ ಗರುಡಿ ಬೊಕ್ಕ ಒಂಜಿ ಇಲ್ಲು ಗರುಡಿ ಇತ್ತಿದ್ದು ಐಟು ಒಂಜಿ ಮಾಮಲ್ಲ ಕಾಣಿಕದ ಕಕ್ಕುಂಜೆ ಗರುಡಿ ಆದುಂಡು. ಶಿವಳ್ಳಿ ಗ್ರಾಮ ಕರಂಬಳ್ಳಿ ಅಬ್ಬಣಕುದ್ರು ಕುಂಜಿಬೊಟ್ಟು ಕಕ್ಕುಂಜದ ಬ್ರಹ್ಮಬೈದರ್ ಕಳ ಬೊಕ್ಕ ಪರಿವಾರ ದೈವಲಿನ ಗರುಡಿಡು ವರ್ಷದ ನೇಮ ಧಾರ್ಮಿಕ ಬೇತೆ ಬೇತೆ ಕಾರ್ಯಲು ಜನವರಿ 28 ಶುರುವಾದ ಫೆಬ್ರವರಿ 1 ಮುಟ್ಟ ನಡೆತದೆ. 4 ದಿನ ಶನಿವಾರ ಬೈಯಗು ನೇಮದ ದುಂಪೊಗು ಬೈದೇರ್ಲು ಪೊಗ್ಗುದು ಬೈದೇರ್ಕಳ ನೇಮ ಭಾರೀ ಸಂಭ್ರಮ ನಡೆತದೆ. ರಾತ್ರಿ 1 ಗಂಟೆಗೆ ಬೈದೇರ್ಲಿನ ದರ್ಶನ ಸೇವೆ ಇತ್ತಲ್ಲ. ಬ್ರಹ್ಮಬೈದರಿನ ಸೇವಾ ಸಮಿತಿಯ ಗುರ್ಕಾರ್ಯರು ಬೊಕ್ಕ ಸದಸ್ಯರು ಮುಕ್ತೇಶ್ವರರು ಗುರ್ಕಾರ್ಯರು ಊರ ಪರವೂರ ಭಕ್ತರು ನೇಮ ತೂದು ಕೋಟಿ ಚೆನ್ನೈರು ಬೊಕ್ಕ ಪರಿವಾರ ದೇವಲಿನ ಇಂಬುನಟೊಂಡೇರು.
ಬೆದ್ರ ಒಂಟಿಕಟ್ಟದ ಕೋಟಿ ಚಿನ್ನಯ ಜೋಡುಕರೆ ಬೆದ್ರ ಕಮಲುಡು ಕನಪಲೈಡು 11 ಜೋಡು ನಾಯಿರಿ ಎಲ್ಲೆಟ್ಟು 122 ಜೋಡು ಸೇರಿದು ಒಟ್ಟು 230 ಜೋಡಿರುಕುಲು ಪಾಲೆ ಸಂದ ಬೆದ್ರ ಒಂಟಿಕಟ್ಟದ ಕಡಲಕರೆ ನಿಸರ್ಗಧಾಮುಡು ನಡತ್ನ ಕೋಟಿ ಚಿನ್ನಯ ಜೋಡುಕರೆ ಬೆದ್ರ ಕಂಬಳ ಶನಿವಾರ ಕಾಂಡೆ ಶುರುವಾದ ಐತಾರ ಮುಗಿತಲಾಂಡ್ ಕನಪಲೈಡು 11 ಜೋಡು ನಾಯಿರಿ ಎಲ್ಲೆಟ್ಟು 122 ಬಲ್ಲಿ ಎಲ್ಲೆಟ್ಟು 39 ಅಡ್ಡಪಲೈಡು ಒರಂಬ ನಾಯಿರು ಮಲ್ಲೆಟ್ಟು 30 ಬಲ್ಲು ಮಲ್ಲೆಟ್ಟು 19 ಜೋಡಿರುಕುಲು ಸೇರಿದು ಒಟ್ಟು 230 ಜೋಡಿರುಕುಲು ಕಂಬಳದ ಪಂತುಡು ಪಾಲ್ದಿತ್ತೊಂಡ ಅಡ್ಡಪಲೈಡು ಬೈಂದೂರು ಮಹೇಶ್ ಪೂಜಾರಿ ಪಲಯ ಮುಟ್ಟುದನ ನಾರಿಗುತ್ತು ಸಂತೋಷ್ ರೈ ಬೋಳಿಯಾರ್ದಾರಿನ ಇರುಕುಲು ಒಂಜನಿ ನಾಮು ಬೊಕ್ಕ ತೆಕ್ಕಟ್ಟೆ ಸುಧೀರ್ ದೇವಾಡಿಗ ಪಲಯ ಮುಟ್ಟುದನ ಇರುವೈಲ್ ದೊಡ್ಡಗುತ್ತು ಜಗದೀಶ್ ಎಂ ಶೆಟ್ಟಿಯರ್ನ ಇರುಕುಲು ರಡ್ಡನೇ ನಾಮು ಗೆಂದ್ಯ ನಾಯರಿ ಎಲ್ಲೆಟ್ ಮಿಯಾರ್ ಬೋರ್ಕಟ್ಟೆ ಪೃಥ್ವಿಪ್ರಾಪ್ತಿ ಸಂಧ್ಯಾ ಪ್ರಭಾಕರ ಶೆಟ್ಟಿಯರ್ನ ಇರುಕುಲು ಒಂಜನೇ ನಾಮು ಎರ್ಮಾಲ್ ಪುಚ್ಚೊಟ್ಟು ಬೋಡು ಬಾಲಚಂದ್ರ ಲೋಕಯ್ಯ ಶೆಟ್ಟಿಯರ್ನ ಇರುಕುಲು ಇರುಕುಲು ರಡ್ಡನೇ ನಾಮುಗು ಸಂಧ್ಯಾ ನಾಯರ್ ಮಲ್ಲೆಟ್ಟು ತೋಡಾರ ಪಂಚಶಕ್ತಿ ಬಾರ್ದಿಲ ಶ್ಲೋಕ್ ರಂಜಿತಾ ಪೂಜಾರಿಯರ್ನ ಇರುಕುಲು ಒಂಜನೇ ನಾಮು ಬೊಕ್ಕ ನೂಜಿಪಾಡಿ ಡಾಕ್ಟರ್ ಪ್ರವೀಣ್ ಹೊಳ್ಳೆಯರ್ನ ಇರುಕುಲು ರಡ್ಡನೇ ನಾಮು ಗೆಂದ್ಯ ಬಲ್ಲಿ ಎಲ್ಲಿಟ್ಟು ಬುಳುವಾಯಿ ಪೆರೋಡಿ ಪುತ್ತಿಗುತ್ತು ಕೌಶಿಕ್ ದಿನಕರ ಶೆಟ್ಟಿಯರ್ನ ಬಿ ಇರುಕುಲು ಬೊಕ್ಕ ಒಡಿಪು ಕಕ್ಕುಂಜೆ ಸಂತೋಷ್ ಶಿವರಾಜ್ ಪೂಜಾರಿಯರ್ನ ಬಿ ಇರುಕುಲು ರಡ್ಡನೇ ನಾಮುಗು ಸಂಧ್ಯಾ ಬಲ್ಲು ಮಲ್ಲೆಟ್ಟು ಕೊಳಕ್ಕೆ 20 ಭಾಸ್ಕರೇಶ್ ಕೋಟ್ಯಾನಿಯರ್ನ ಇರುಕುಲು ಒಂಜನೇ ನಾಮು ಬೊಕ್ಕ 10 ಮನ್ಮಥ ಜಿ ಶೆಟ್ಟಿಯರ್ನ ಬಿ ಇರುಕುಲು ರಡ್ಡನೇ ಇನಾಮು ಗೆಂದ್ಯ ಪ್ರಭಾಕರ್ ಶೆಟ್ಟನ ಒಂಜನೇ ನಂಬರ್ದಲ್ಲಿ ಕೋಟಿ ಕರೆಕ್ಟ್ ಎರ್ಮಾಲ್ ಪುಚ್ಚೊಟ್ಟು ಬಿಡು ಬಾಲಚಂದ್ರ ಲೋಕೇಶ್ ಶೆಟ್ಟನ ಒಂಜನೇ ನಂಬರ್ದಲ್ಲಿ ಚೆನ್ನಾಗಿ ಕರೆಕ್ಟ್ ನಾವರದಲ್ಲಿ ಭಾಗದ ಫೈನಲ್ ದ ಸ್ಪರ್ಧೆ ಕೋಟಿ ಕರೆತ್ತ ಬಿಡ್ತಾರೆ ನೂಜಿಪಾಡಿ ಚಂದ್ರಶೇಖರ್ ಒಳ್ಳೆಯರನ್ನು ಕೋಟಿ ಕರೆಕ್ಟ್ ತೋಡಾರು ಪಂಚಶಕ್ತಿ ಬಾರ್ದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ್ನಲ್ಲೂ ಚೆನ್ನಾಗಿ ಕರೆಕ್ಟ್ ನಾವರ್ಗನೆಲ್ಲ ಈ ಭಾಗದಲ್ಲಿ ಫೈನಲ್ ದ ಸ್ಪರ್ಧೆ ಚೆನ್ನಾಗಿ ಕರೆತ್ತ ಅಲ್ಲ ಬಿಡ್ತಾರೆ ಕೋಟಿ ಕರೆಕ್ಟ್ ಇವಾಗ ದೊಡ್ಡ ಗೊತ್ತು ಜಗದೀಶ್ ಎಂ ಶೆಟ್ಟನ ಚೆನ್ನೈ ಕರೆಕ್ಟ್ ನಾರೇ ಗೊತ್ತು ಕುವೆತ್ತ ಬಯಲು ಸಂತೋಷ್ ರಾಯ್ ಬೋಳಿಯಾರನ ಅಡ್ಡಬಲ ವಿಭಾಗದ ಫೈನಲ್ ಸ್ಪರ್ಧೆ ಚೆನ್ನೈ ಕರೆಕ್ಟ ತೊಕ್ಕೊಟ್ಟು ಕಾಪಿಕಾಡದ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ಬೊಕ ಭದ್ರಕಾಳಿ ಪ್ರತಿಷ್ಠೆ ಶುಕ್ರವಾರ ನಡಪೆರೊಂಡು ಆ ಲೆಕ್ಕುಡು ಗಡ್ದದ ಪುದೆಕಾಣಿಕೆ ಮೆರವಣಿಗೆ ಐತಾರ ನಡಪಾದೇರು ಉಳ್ಳಾಲ ತಾಲೂಕು ತೊಕ್ಕೊಟ್ಟು ಕಾಪಿಕಾಡದ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ಭದ್ರಕಾಳಿ ಪ್ರತಿಷ್ಠಿತ ಧಾರ್ಮಿಕ ಕಾರ್ಯಗಳು ನಡೆದು ಐತರ ಕಲ್ಲಾಪು ಕೆರೆಬೈಲು ಶ್ರೀ ನಾಗನ ಕಟ್ಟಿಡಿದು ಪುದೆಕಾಣಿಕೆ ಮೆರವಣಿಗೆ ಆಚರಣೆ ಮಲ್ತಿದ್ದೇವೆ ಉಳ್ಳಾಲ ಬಂಡಿಕೊಟ್ಟಿಯ ಮಲರಾಯಿ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ಸುಂದರ ಉಳ್ಳಾಲ ಪುದೆಕಾಣಿಕೆ ಮೆರವಣಿಗೆ ಉದಿಪನ ಮಲ್ತೇರೆ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ಪರಮೇಶ್ವರ ಜೋಶಿ ಕೊಲ್ಲಿಯ ನಾಗಬ್ರಹ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ಭಾಸ್ಕರ ಐತಾಳ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ಯಜಶೇಖರ ಪ್ರಧಾನ ಕಾರ್ಯಂತಿರು ದಿನೇಶ್ ಕೆ ಅತ್ತಾವರ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಸತೀಶ್ ಕುಂಪಲ ಕಾರ್ಯಗುರುಕಾರ್ಯರು ಸುರೇಶ್ ಭಟ್ನಗರ ಮರ್ಯಾದಿ ಸಲಹೆಗಾರರು ಕೆಟಿ ಸುವರ್ಣ ಕೃಷ್ಣ ಶಿವಕೃಪ ಕುಂಜತ್ತೂರು ಸತೀಶ್ ಕರ್ಕೆರ ಚಂದ್ರಹಾಸ ಪಂಡಿತ್ ಹೌಸ್ ಬಾಬು ಶಾಸ್ತ ಕಿನ್ಯ ಮೋನಪ್ಪ ಭಂಡಾರಿ ಪುರುಷೋತ್ತಮ ಗಟ್ಟಿ ಯಶವಂತ್ ಅಮೀನ್ ಪ್ರಶಾಂತ್ ಕಾಪಿಕಾಡ್ ರಾಜೇಶ್ ಕಾಪಿಕಾಡ್ ಚಂದ್ರಶೇಖರ ಉಚ್ಚಿಲ ಜೀವನ್ ಕುಮಾರ್ ತೊಕ್ಕೊಟ್ಟು ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಪಾಲ್ದಿತುಂಡಿರು ಪುದೆಕಾಣಿಕೆ ಸಮಿತಿ ಗುರುಕಾರ್ಯರು ರವಿಶಂಕರ ಸೋಮೇಶ್ವರ ಪ್ರಚಾರ ಸಮಿತಿ ಗುರುಕಾರ್ಯರು ಜಗದೀಶ್ ಆಚಾರ್ಯ ಉಮಾಮಹೇಶ್ವರಿ ದೇವಸ್ಥಾನ ಸಮಿತಿ ಗುರುಕಾರ್ಯರು ದಿನೇಶ್ ರೈ ಕಳ್ಳಿಗೆ ಪ್ರಧಾನ ಕಾರ್ಯಂತಿರು ಗಣೇಶ್ ಕಾಪಿಕಾಡ್ ಇಂಚ ಪದಾಧಿಕಾರಿಗಳು ಸದಸ್ಯರು ಪೊರ್ತುರಿದ್ದರು ಬ್ರಹ್ಮಕಲಶದ ಪೊರ್ತುಡು ನೊಪ್ಪು ಪ್ರಸಾದಗಾದು ಭಕ್ತಿರು ಅರಿ ತಾರಾಯಿ ಕಾಯ್ಕಜಿಪ್ಪು ಸುತ್ತುಲು ಧಾನ್ಯ ಫಲವಸ್ತುಲು ಬಾಜನ ಇಂಚ ತರಾವರಿ ಸುತ್ತುಲು ಒದಗದಿತ್ತದೆ ಐನು ಮೆರವಣಿಗೆ ಕೊನೊಯ್ರು
ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಳ್ಮೇಲು.